ಅಲ್ಲಿ ಮಕ್ಕಳ ಸಾಮ್ರಾಜ್ಯವಿತ್ತು. ಯೂನಿಫಾರ್ಮ್ ಹಾಕಿ ಪುಸ್ತಕ ಪೆನ್ನು ಹಿಡಿಯಬೇಕಾಗಿದ್ದ ವಿದ್ಯಾರ್ಥಿಗಳು ಬದಲಾಗಿ ಏಪ್ರಿನ್ ಧರಿಸಿ ಕೈಗಳಲ್ಲಿ ಸೌಟು ಚಮಚ ಹಿಡಿದು ಅಡುಗೆ ಮಾಡ್ತಾ ಇದ್ರು. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೋಟೆಲ್ ಮೋತಿ ಮಹಲ್ ಮತ್ತು ಮೋತಿ ಮಹಲ್ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ಜಂಟಿ ಆಶ್ರಯದಲ್ಲಿ ಕಿಡ್ಸ್ ಕಿಚನ್ ಇಂಟರ್ ಸ್ಕೂಲ್ ಕುಕರಿ ಸ್ಪರ್ಧೆಯು ನಗರದ ಹೋಟೆಲ್ ಮೋತಿ ಮಹಲ್ನಲ್ಲಿ ನಡೆಯಿತು. ಹೌದು, ಅಷ್ಟಕ್ಕೂ ಅಲ್ಲಿ ಮಕ್ಕಳೇ ಅಡುಗೆ ತಯಾರಿಸ್ತಿದ್ರು. ಡೆಸರ್ಟ್ಸ್, ಜ್ಯೂಸ್, ಕೇಕ್, ಐಸ್ ಕ್ರೀಮ್, ನಾನ್ ವೆಜ್ ಸ್ಪೆಷಲ್, ವೆಜ್ ಸ್ಪೆಷಲ್ ಹೀಗೆ ವೆರೈಟಿ ಬಗೆಯ ತಿಂಡಿ ತಿನಿಸುಗಳನ್ನ ಮಕ್ಕಳೇ ತಯಾರಿಸ್ತಿದ್ರು. ಈ ಸಂದರ್ಭ ಮಹಾರಾಜ ಹೋಟೆಲಿನ ಮುಖ್ಯಸ್ಥರಾದ ಕೋಮಲ್ ರವರು ಮಾತನಾಡಿ, ಅಡುಗೆ ಮಾಡುವುದು ಒಂದು ಒಳ್ಳೆಯ ಹವ್ಯಾಸ. ಇಂದು ಅಡುಗೆ ತಯಾರಿಸಿದಂತೆ ನಾಳೆ ಮನೆಯಲ್ಲೂ ತಿಂಡಿ ತಿನಿಸುಗಳನ್ನ ತಯಾರಿಸಿ ಅಮ್ಮನಿಗೆ ಸಹಾಯ ಮಾಡುವ ಮೂಲಕ ಅವರಿಗೆ ವಿಶ್ರಾಂತಿಯ ಜೊತೆಗೆ ಖುಷಿಯನ್ನ ನೀಡಿ ಎಂದರು. Still more. But I saw there are children who are focusing on food. You can touch anybody's heart by food. I'll tell you the secret. A secret of a successful person is by food. Isn't it, mothers? Yes. You have captured your husband's hearts. So I have people's heart. Maharaja is a known name in Mangalore, wherein I put all the masalas. We work like a family at Maharaja. So I think does Moti Mahal. I've seen beautiful events happening here. A wonderful place anybody can come and live in the rooms, have a good party and a good health club by Madam. ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಒಟ್ಟು 46 ತಂಡಗಳಿದ್ದು 92 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇನ್ನು ಸ್ಪರ್ಧೆಯ ತೀರ್ಪನ್ನ ತಯಾರಿಸಿದ ಅಡುಗೆಯ ನೈರ್ಮಲ್ಯ, ರುಚಿ, ಸೃಜನಶೀಲತೆ, ಪ್ರಸ್ತುತಿ ಹಾಗೂ ಟೀಮ್ ವರ್ಕ್ಗೆ ಅನುಗುಣವಾಗಿ ಅಂಕಗಳನ್ನ ನೀಡಲಾಯಿತು. ಕಾರ್ಯಕ್ರಮದ ಮುಖ್ಯ ತೀರ್ಪುದಾರರಾಗಿ ಮಹಾರಾಜ ಹೋಟೆಲಿನ ಮುಖ್ಯಸ್ಥರಾದ ಕೋಮಲ್, ಮೋತಿ ಮಹಲ್ ಹೋಟೆಲಿನ ಹೆಡ್ ಚೆಫ್ ಸಂದೀಪ್ ಶೆಟ್ಟಿ, ಮೋತಿ ಮಹಲ್ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಆರ್.ವಿ. ಸೂರಜ್ ಅಂಕಗಳನ್ನ ನೀಡಿದ್ರು. ಇನ್ನು ಸೀನಿಯರ್ ವಿಭಾಗದ ಕುಕಿಂಗ್ ವಿತ್ ಫೈರ್ನಲ್ಲಿ ಪ್ರೆಸಿಡೆನ್ಸಿ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನ ಗಳಿಸಿದ್ರೆ, ದ್ವಿತೀಯ ಸ್ಥಾನವನ್ನ ಕೆನರಾ ಬಾಯ್ಸ್ ಹೈಸ್ಕೂಲ್ ಪಡೆದುಕೊಂಡ್ರು. ಇನ್ನು ತೃತೀಯ ಸ್ಥಾನವನ್ನ ಎನಪೋಯ ಸ್ಕೂಲ್ ಹಾಗೂ ಸೈಂಟ್ ಆಗ್ನೆಸ್ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳು ಪಡೆದುಕೊಂಡ್ರು. ಇನ್ನು ಜೂನಿಯರ್ ವಿಭಾಗದ ಕುಕಿಂಗ್ ವಿತೌಟ್ ಫೈರ್ನಲ್ಲಿ ಎನಪೋಯ ಸ್ಕೂಲ್ ಪ್ರಥಮ ಸ್ಥಾನವನ್ನ ಗಳಿಸಿದ್ರೆ, ದ್ವಿತೀಯ ಸ್ಥಾನವನ್ನ ಲೇಡಿ ಹಿಲ್ ಗರ್ಲ್ಸ್ ಸ್ಕೂಲ್ ಪಡೆದುಕೊಂಡಿತ್ತು. ಜೊತೆಗೆ ತೃತೀಯ ಸ್ಥಾನವನ್ನ ರೆಡ್ ಕಾರ್ಮಿಲ್ ಹಾಗೂ ಮಣಿಪಾಲ್ ಸ್ಕೂಲ್ ವಿದ್ಯಾರ್ಥಿಗಳು ಪಡೆದುಕೊಂಡ್ರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.